ಕರ್ನಾಟಕ ರಾಜ್ಯ ಮೂವತ್ತೈ ಚಾಂಪಿಯನ್ಶಿಪ್ ಅಕ್ಟೋಬರ್ 7ಕ್ಕೆ ಕುಡ್ಲದ ಆಫೀಸರ್ಸ್ ಕ್ಲಬ್ ನಡಪುವುದು ಮೂವತ್ತೈ ಅಸೋಸಿಯೇಷನ್ ಕರ್ನಾಟಕದ ಗುರುಕಾರ್ಯರು ರಾಜಗೋಪಾಲ್ ರಾಯ್ ಪಂತೀರ್ ಮೂವತ್ತೈ ಅಸೋಸಿಯೇಷನ್ ಕರ್ನಾಟಕದ ಗುರುಕಾರ್ಯರು ರಾಜಗೋಪಾಲ್ ರಾಯ್ ಸುದ್ದಿಗಾರರ ಪಾತಿರ್ದು ಕರ್ನಾಟಕ ರಾಜ್ಯ ಮೂವತ್ತೈ ಚಾಂಪಿಯನ್ಶಿಪ್ ಅಕ್ಟೋಬರ್ 7ಕ್ಕೆ ಕುಡ್ಲದ ಆಫೀಸರ್ಸ್ ಕ್ಲಬ್ ನಡಪೆರೊಂಡು ಮೂವತ್ತೈ ಚಾಂಪಿಯನ್ಶಿಪ್ ಕುಡ್ಲಡ್ ಶುರುವಾದ 2-3 ವರ್ಷ ಆಂಡು ಈ ಪಂತರೊಡಿ ಎಲ್ಲೆಡೆ ಅಭ್ಯಾಸ ಮಲ್ತಿನಕ್ಲು ಪಾಲ್ದೆ ತುಂದಿರು ಆಕ್ಲಿನ ಪುಣ್ಯಪಾಟಿಗೆ ಈ ಕಾರ್ಯಕ್ರಮ ಗೆಲ್ಮೆ ಪಡೆಯರ ಕಾರಣ ಅಂತ ಪಂಡಿರು ನಮ್ಮದು ಒಂದು ಐತಿಹಾಸಿಕ ಅಂತ ಹೇಳ್ಬೋದು. ಹುಡುಗರು ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅವರ ಹೆತ್ತವರು ಒಳ್ಳೆ ರೀತಿ ನಿಜವಾಗಿ ನೋಡುವಾಗ ಇದು ಭಯಂಕರ ಇದೆ. ನೀವು ನೋಡಿರ್ಬೋದು WWF ಇದೆ, ಅದರಲ್ಲಿ ಒಂದು ಬೇರೆ ಥರ, ಅದರಲ್ಲಿ ಒಬ್ಬ ಹಿಂದಿನಿಂದ ಬಂದು ಕಾಲು ಎಳೆಯುವುದು ಮತ್ತೊಬ್ಬ ಬರೋದು, ಇದರಲ್ಲಿ ಹಾಗೆಲ್ಲ ರಿಂಗಿನೊಳಗೆ ಇಬ್ಬರೇ ಇರೋದು, ಅದು ಸಹ ಫೈಟ್ ಮಾಡಿ 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 ಗೆಲ್ಲೋದು. ನಿಜವಾಗಿ ನೋಡುವಾಗ ಸೀರಿಯಸ್ ಕಾಣ್ತದೆ, ಆದರೆ ಅಂಥ ಸೀರಿಯಸ್ ನಮ್ಮ ಮಕ್ಕಳ ಹತ್ರ ಇಲ್ಲ, ಅವರಿಗೆಲ್ಲ ಗೊತ್ತಿದೆ, ಅವರಿಗೆ ಅಭ್ಯಾಸ ಆಗಿದೆ, ಅವರು ಫೈಟ್ ಮಾಡಿ ಎಷ್ಟು ಪೆಟ್ಟು ತಿನ್ನಲಿಕ್ಕೆ ರೆಡಿ ಇದ್ದಾರೆ. ಇದರಲ್ಲಿ ಗೊತ್ತಿರೋದು ಮೊದಲು ಪೆಟ್ಟು ತಿನ್ನಲಿಕ್ಕೇ ಗೊತ್ತಿರಬೇಕು, ಆ ನಂತರ ಪೆಟ್ಟು ಕೊಡಲಿಕ್ಕೆ. ಅಂದರೆ ಅಂತಹ ಒಂದು ಸ್ಪರ್ಧಾಳಿಗಳನ್ನು ತಯಾರು ಮಾಡಿದಂಥ ನಮ್ಮ ಮಂಕಿ ಮಹಿಮ್ನ ಮುಖಾಂತರ ಈ ಮೀಟೆಯನ್ನು ನಾವಿಲ್ಲಿ ನಡೆಸ್ತಾ ಇದ್ದೇವೆ.